ಮೈಸೂರು ರಮಾಬಾಯಿ ಚಾರಿಟೇಬಲ್ ಫೌಂಡೇಶನ್ ವತಿಯಿಂದ ಮಂಗಳೂರು ಗಣೇಶ ಬೇಡಿ ಕಥನ ಎರಡು ನೆರೆಗಳ ನಡುವೆ ಎನ್ನುವ ಪುಸ್ತಕ ಬಿಡುಗಡೆ ಸಮಾರಂಭವು ನಗರದ ಹಂಪನಕಟ್ಟೆಯ ಗಣಪತಿ ಹೈಸ್ಕೂಲ್ ರಸ್ತೆ ಸಮೀಪದಲ್ಲಿರುವ ಹೋಟೆಲ್ ಶ್ರೀನಿವಾಸ ಸಭಾಂಗಣದಲ್ಲಿ ಫೆಬ್ರವರಿ 6ರಂದು ನಡೆಯಲಿದೆ ಎಂದು ಗಣೇಶ ಬೇಡಿ ಮಾರ್ಗದರ್ಶಕರಾದ ಜಯರಾಮ್ ಪಾಟೀಲ್ ಹೇಳಿದರು. ಅವರು ಮಂಗಳೂರಿನ ಪ್ರೆಸ್ ಕ್ಲಬ್ನಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ 1940ರಲ್ಲಿ ಬಂಟ್ವಾಳ ಮಾಧವ ಶೆಣೈ ಮತ್ತು ಬಂಟ್ವಾಳ ರಘುರಾಮ ಪ್ರಭು ಅವರ ಪಾಲುದಾರಿಕೆಯಲ್ಲಿ ಪ್ರಾರಂಭವಾದ ಮಂಗಳೂರು ಗಣೇಶ ಬೇಡಿ ವರ್ಕ್ಸ್ ತಾನು ಬೆಳೆದ ಯಶಸ್ಸಿನ ಕಥನವನ್ನು ಈ ರೀತಿಯಲ್ಲಿ ಕೃತಿಯಾಗಿ ಕಟ್ಟಿಕೊಂಡಿದೆ ಎಂದು ಹೇಳಿದರು. ಒಂದು ಕಡೆ ಮಂಗಳೂರಿನಲ್ಲಿ ಅದರ ಹೆಡ್ ಆಫೀಸ್ ಇದೆ. ಅದಕ್ಕೆ ಈ ಪುಸ್ತಕ ಒಂದು ಮಾದರಿಯಾಗಿ ಅದು ಮುಂದಿನ ಒಂದು ಪೀಳಿಗೆಗೆ ಅದರ ಕಥೆ ಏನಪ್ಪಾ ಮಂಗಳೂರು ಗಣೇಶ ಬೇಡಿದು ಅಂದ್ರೆ ಗೊತ್ತಾಗಬೇಕು. ಈವನ್ ಅವರ ಫ್ಯಾಮಿಲಿಯಲ್ಲೇನೆ ಅಂದ್ರೆ ಗಣೇಶ ಬೇಡಿಯ ಕುಟುಂಬದಲ್ಲೇನೆ ಮುಂದಿನ ಪೀಳಿಗೆ ಕೆಲವು ಏನೇನು ಆಗಿತ್ತು ಅನ್ನೋದು ಕೂಡ ಒಂದು ದಾಖಲೆ ಆಗಿ ಅನ್ನೋದಕ್ಕೋಸ್ಕರ ಈ ಪುಸ್ತಕವನ್ನು ಮಾಡ್ತೀವಿ. ಅದು 6ನೇ ತಾರೀಕಿಗೆ ಇಲ್ಲಿ ಶ್ರೀನಿವಾಸ ಹೋಟೆಲ್ ಬಿಡುಗಡೆ ಕಾರ್ಯಕ್ರಮ ಮೊದಲು ಇಲ್ಲಿ ಮಾಡಿದ್ವಿ. ಆಮೇಲೆ ಮೈಸೂರಿನಲ್ಲಿ ಮಾಡ್ಬೇಕು, ಯಾಕಂದ್ರೆ ಅದು ಇಂಗ್ಲಿಷ್ ವರ್ಷನ್ ಕೂಡ ಬರ್ತಾ ಇದೆ. ಇನ್ನೂ ಒಂದು 2 ತಿಂಗಳು ಬೇಕಾಗುತ್ತೆ ಅದಕ್ಕೆ. ಸೊ ನಮ್ಮ ಇದನ್ನ ಮುದ್ರಣವನ್ನು ಮಾಡಿದವರು ನಾಗೇಶ್ ಅವರು ಬಹಳ ಚೆನ್ನಾಗಿ ಮುದ್ರಣ ಆಗಿದೆ. ಮತ್ತೆ ಇವರು ತುಂಬಾ ಕೆಲಸ ಮಾಡಿದ್ದಾರೆ ಅದಕ್ಕೆ, ನಮ್ಮ ರಫೀಕ್ ಅವರೆಲ್ಲ. ಅಂದ್ರೆ ಅವರ ಜಾಗದಲ್ಲೇನೆ ಮತ್ತೆ ಮಂಗಳೂರು ಅನ್ನೋ ಹೆಸರಿಂದ ಮೊದಲು ನಾವು ಮಂಗಳೂರಿನಲ್ಲಿ ಬಿಡುಗಡೆ ಮಾಡ್ತಾ ಇದ್ದೀವಿ. ದಯವಿಟ್ಟು ತಾವು ನಮ್ಮ ಮಾಧ್ಯಮ ಮಿತ್ರರು ಅದಕ್ಕೆ ಸಹಕರಿಸಿ ಸ್ವಲ್ಪ ಪ್ರಚಾರ. ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ಮೈಸೂರು ಮಂಗಳೂರು ಗಣೇಶ ಬೇಡಿ ವರ್ಕ್ಸ್ನ ಪಾಲುದಾರರಾದ ಗೋವಿಂದ ಜಗನ್ನಾಥ ಶೆಣೈ ಅವರು ವಹಿಸಲಿದ್ದಾರೆ. ಕೃತಿಯ ಬಿಡುಗಡೆಯನ್ನು ಹಾಸನ ಜಿಲ್ಲೆಯ ಉಪ ಕಾರ್ಮಿಕ ಆಯುಕ್ತರಾದ ಗುರುಪ್ರಸಾದ್ ಎಚ್ಎಲ್ ಅವರು ಮಾಡಲಿದ್ದಾರೆ. ಇನ್ನು ಕೃತಿಯ ಪರಿಚಯವನ್ನು ವಿಮರ್ಶಕರು ಮತ್ತು ಹಿರಿಯ ವಿದ್ವಾಂಸರಾದ ಡಾಕ್ಟರ್ ಎಂ ಪ್ರಭಾಕರ ಜೋಶಿ ಅವರು ನೆರವೇರಿಸಲಿದ್ದಾರೆ. ಕಾರ್ಯಕ್ರಮದಲ್ಲಿ ವಿವಿಧ ಅತಿಥಿ ಹಾಗೂ ಗಣ್ಯರು ಭಾಗವಹಿಸಲಿದ್ದಾರೆ ಎಂದು ಜಯರಾಮ್ ಪಾಟೀಲ್ ಅವರು ಹೇಳಿದರು. ಸುದ್ದಿಗೋಷ್ಠಿಯಲ್ಲಿ ಕಲ್ಲೂರು ನಾಗೇಶ್, ಮಹಮ್ಮದ್ ರಫಿ ಉಪಸ್ಥಿತರಿದ್ದರು. ನಾಗೇಶ್ ಕಾವೂರು, ವಿ4 ನ್ಯೂಸ್, ಮಂಗಳೂರು.